8ರ ಪ್ರಾಯದಲ್ಲಿ ಕಣ್ಣಿನ ದಿಟ್ಟಿ ಕಳೆದುಕೊಂಡಿದ್ದ ಹಿಮಾಚಲ ಪ್ರದೇಶದ ಜೋನ್ಜಿನ್ ಆಂಗ್ಮೋ ಅವರು ಕುರುಡುತನದಲ್ಲೂ ಎವರೆಸ್ಟ್ ಏರಿ ಆ ಸಾಧನೆ ಮಾಡಿದ ಭಾರತದ ಮೊದಲ ಮಹಿಳೆ ಎನಿಸಿದರು. 2001ರಲ್ಲಿ ಯುಎಸ್ಎ ಎರಿಕ್ ಮೆಹೆನ್ ಮೇಯರ್, 2017ರಲ್ಲಿ ಆಸ್ಟ್ರಿಯಾದ ಆಂಡಿ ಹೋಲ್ಡರ್, 2021ರಲ್ಲಿ ಚೀನಾದ ಚಾಂಗ್ ಹಾಂಗ್, 2023ರಲ್ಲಿ ಯುಎಸ್ಎಯ ಲಾನಿ ಬೆಡ್ವೆಲ್ ಇವರೆಲ್ಲ ಗೌರಿಶಂಕರ ಶಿಖರ ಏರಿ ಸಾಧನೆಯನ್ನ ಮಾಡಿ ಕಣ್ಣಿಲ್ಲದವರಾಗಿದ್ದಾರೆ. ಆ ಸಾಲಿಗೆ ಈಗ ಭಾರತದ ಜೋನ್ಜಿನ್ ಆಂಗ್ಮೋ ಸೇರಿದ್ದಾರೆ. ಹಿಮಾಚಲ ಪ್ರದೇಶದ ತಿಬೆಟ್ ಗಡಿಯ ಪುಟ್ಟ ಗ್ರಾಮದಲ್ಲಿ ಹುಟ್ಟಿರುವ ಇವರಿಗೆ ಹಿಮಾಲಯ ತವರು. ಬಾಲ್ಯದಲ್ಲೇ ಕಣ್ಣು ಕಳೆದುಕೊಂಡ್ರೂ ಬೆಟ್ಟ ಬಿಡದು. ದಿಲ್ಲಿಯಲ್ಲಿ ಸ್ನಾತಕೋತ್ತರ ಪದವಿ ಪಡೆದು ಖಾಸಗಿ ಬ್ಯಾಂಕ್ನಲ್ಲಿ ಕೆಲಸ. ಅದರ ನಡುವೆ ಪರ್ವತಾರೋಹಣ, ಈಜು, ಮ್ಯಾರಥಾನ್, ಓಟ, ಜೂಡೋಗಳಲ್ಲೂ ಒಂದು ಕೈ ನೋಡಿದ್ದಾರೆ. ಬೆಟ್ಟಗುಡ್ಡದಲ್ಲಿ ಸೈಕಲ್ ಓಡಿಸಿದ್ದಾರೆ. ಈಗ ಎವರೆಸ್ಟ್ ಮೇಲೆ ಭಾರತದ ಮುಪ್ಪಣ್ಣ ಬಾವುಟ ಊರಿ ಆ ಸಾಧನೆ ಮಾಡಿದ ಭಾರತದ ಮೊದಲಿಗರು ಎಂಬ ದಾಖಲೆಯನ್ನ ಬರೆದಿದ್ದಾರೆ. Digital Planet, one-stop store for all your IT, mobile and laptop, desktop, all-in-one PC, application software, accessories, mobile and accessories. You name it, and we have it. We offer in-house sales and service for all your computer needs. Digital Planet, we offer the best rate on mobiles. Visit us today. Digital Planet, Brahma Samaj Complex, Navbharat Circle, Mangalore.